ಕೇಂದ್ರ ಸರ್ಕಾರದ ಬಜೆಟ್ ಸೇಲ್ ಇಂಡಿಯಾ ಲೂಟ್ ಇಂಡಿಯಾ ಬಜೆಟ್ ಅಂತ ಶಾಸಕ ಯುಟಿ ಖಾದರ್ ವ್ಯಂಗ್ಯ ಮಾಡಿದ್ದಾರೆ. ಅವರು ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಜನರ ಮೇಲೆ ಇಲ್ಲಸಲ್ಲದ ತೆರಿಗೆ ಹೊರೆ ಹಾಕಲಾಗಿದೆ. ತೈಲ ಬೆಲೆ ಏರಿಕೆಯಿಂದ ಎಲ್ಲಾ ವಸ್ತುಗಳಿಗೂ ಬೆಲೆ ಏರಿಕೆಯಾಗಿದೆ. ಕಾನೂನುಬದ್ಧ ಲೂಟಿ ಮಾಡುವ ಬಜೆಟ್ ಇದಾಗಿದೆ. ರಾಜ್ಯಕ್ಕೂ ಅನ್ಯಾಯ ಮಾಡಲಾಗಿದೆ. ಮುಖ್ಯಮಂತ್ರಿ ಹಲವಾರು ಬಾರಿ ಪ್ರಕೃತಿ ವಿಕೋಪ ಬೇಡಿಕೆಗೆ ಸ್ಪಂದಿಸಿಲ್ಲ. ರಾಜ್ಯ ಹಾಗೂ ಕರಾವಳಿಗೆ ಯೋಜನೆ ಬಂದಿಲ್ಲ. ನಮ್ಮ ಸಂಸದರು ಮೌನ ವಹಿಸುತ್ತಿದ್ದಾರೆ ಎಂದವರು ಈ ಸಂದರ್ಭದಲ್ಲಿ ಪ್ರಶ್ನಿಸಿದರು. ಕೇಂದ್ರದಲ್ಲಿ ಮೊನ್ನೆ ಮಂಡನೆ ಮಾಡಿದಂಥ ಬಜೆಟ್ ಅದು ಬಹಳ ಸ್ಪಷ್ಟವಾಗಿ ಸೇಲ್ ಇಂಡಿಯಾ ಮತ್ತು ಲೂಟ್ ಇಂಡಿಯಾ ಬಜೆಟ್. ಲೂಟ್ ಇಂಡಿಯಾ ಬಜೆಟ್ ಯಾಕೆ ಅಂತ ಹೇಳಿದರೆ, ಜನರ ಮೇಲೆ ಇಲ್ಲ ಸಲ್ಲದ ತೆರಿಗೆಯನ್ನು ಹಾಕಿಕೊಂಡು ಜನರನ್ನು ಲೂಟಿ ಮಾಡಿ ಅದರ ಮುಖಾಂತರ ಅವರ ಆಡಳಿತ ನಡೆಸಲಿಕ್ಕೆ ಇವತ್ತು ಆ ಪ್ರಯತ್ನ ಮಾಡಿದ್ದಾರೆ. ಸಣ್ಣ ಮಕ್ಕಳಿಗೆ ಕೂಡ ಇವತ್ತು ಗೊತ್ತಿದೆ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇವತ್ತು ತೆರಿಗೆ ಹಾಕಿ ರೇಟ್ ಜಾಸ್ತಿ ಮಾಡಿದರೆ ಎಲ್ಲ ದಿನನಿತ್ಯದ ವಸ್ತುಗಳ ಮೇಲೆ ಇವತ್ತು ಆ ಬೆಲೆ ಏರಿಕೆ ಇವತ್ತು ಆಗ್ತದೆ, ಇವತ್ತು ಕಾಣ್ತಾ ಇವತ್ತು ಬಂದಿದೆ. ಗ್ಯಾಸನ್ನು ಕೂಡ ಇವತ್ತು ಆಟೋ ಗ್ಯಾಸ್ ಅದಕ್ಕೆ ಕೂಡ ಇವತ್ತು 5 ರೂಪಾಯಿ ಇವತ್ತು ಜಾಸ್ತಿ ಮಾಡ್ತಾರೆ. ಈ ಸೇಲ್ ಇಂಡಿಯಾ ಮತ್ತು ಲೂಟ್ ಇಂಡಿಯಾ ಬಜೆಟ್ ಏನಿದೆ, ಕರ್ನಾಟಕಕ್ಕೆ ಏನು ಇವತ್ತು ಅನ್ಯಾಯವಾಗಿದೆ. ಕರ್ನಾಟಕದ ಎಲ್ಲ ಸಂಸದರು ಇವತ್ತು ಪಾರ್ಲಿಮೆಂಟಲ್ಲಿ ಮಾತಾಡಿ ಮುಂದಿನ ಏನು ಸಪ್ಲಿಮೆಂಟ್ ಏನು ಬಜೆಟ್ ಇವತ್ತು ಮೀಟಿಂಗ್ ಪ್ರಾರಂಭ ಆಗ್ತದೆ, ಅದಕ್ಕೆ ಇವತ್ತು ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ನ್ಯಾಯ ಕೊಡುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಮೋನು, ಸುದರ್ಶನ್ ಶೆಟ್ಟಿ, ಜಕರಿಯಾ ಮಲಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.